गिरिवरधारी जय गोपी जनावल्लभा गिरिवरधारी यशोदानन्दन व्रजजनरञ्जन यशोदानन्दन व्रजजनरञ्जन यमुनातीरा वनचारि यमुनातीरा वनचारि जय राधा माधव कुंज बिहारी जय राधा माधव कुंज बिहारी हरे कृष्णा 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 हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम ओम नमो नमो भगवते भगवते वासुदेवाय। वासुदेवाय। ओम नमो भगवते वासुदेवाय। ओम ओम नमो नमो भगवते भगवते वासुदेवाय। वासुदेवाय। नारायणं नमस्कृत्य नारायणं नमस्कृत्य नरं चैव नरोत्तमं नरं चैव नरं नरोत्तमम् नरोत्तमम् देवीं सरस्वतीं व्यासं देवीं सरस्वतीं देवीं व्यासं सरस्वती व्यासम् ततो जयमुदीरये। ततो जयमुदीरये। ततो जयमुदीरये। नष्टप्रायेषु अभद्रेषु नष्टप्रायेष्वभद्रेषु भद्रेषु नित्यं भागवता सेवया नित्यं नित्यं भागवत भागवते सेवया। भगवती उत्तमा श्लोके भगवती भगवती उत्तमश्लोके भक्तिर्भवती नैष्टिकी। भक्तिर्भवति नैष्टकी। ಶ್ರೀಮದ್ ಭಾಗವತ 4ನೇ ಸ್ಕಂದ 7ನೇ ಅಧ್ಯಾಯ ಶ್ಲೋಕ 50ನೇದು. ಶ್ರೀ ಭಗವಾನ್ ಉವಾಚ श्रीभगवानुवाच ಅಹಂ अहं ಬ್ರಹ್ಮ ब्रह्मा ಚ च ಶರ್ವಃ जगत्सर्वच्च ಶರ್ವಃ सर्वः ಚ च ಅಹಂ ಬ್ರಹ್ಮ
ಚ ಶರ್ವಶ್ಚ ಅಹಂ ಅಹಂ ಬ್ರಹ್ಮ ಚ ಬ್ರಹ್ಮಾಶ್ಚ ಸರ್ವಶ್ಚ ಸರ್ವಶ್ಚ ಅಹಂ ಬ್ರಹ್ಮ ಚ ಶರ್ವಶ್ಚ ಅಹಂ ಬ್ರಹ್ಮ ಚ ಬ್ರಹ್ಮಾಶ್ಚ ಸರ್ವಶ್ಚ ಸರ್ವಶ್ಚ ಜಗತಃ ಜಗತಃ ಕಾರಣಂ 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 ಪರಂ 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 ಜಗತಃ ಕಾರಣಂ ಪರಂ ಜಗತಃ ಜಗತಃ ಕಾರಣಂ ಪರಂ ಕಾರಣಂ ಪರಂ ಜಗತಃ ಕಾರಣಂ ಪರಂ ಜಗತಃ ಜಗತಃ ಕಾರಣಂ ಕಾರಣಂ ಪರಂ ಪರಂ ಆತ್ಮ ಈಶ್ವರಃ ಆತ್ಮ ಈಶ್ವರಃ ಉಪದ್ರಷ್ಟ ದೃಷ್ಟ್ವಾ ಆತ್ಮೇಶ್ವರ ಉಪದ್ರಷ್ಟ ಆತ್ಮೇಶ್ವರ ಉಪದ್ರಷ್ಟ ಉಪದೃಷ್ಟ ಆತ್ಮೇಶ್ವರ ಉಪದ್ರಷ್ಟ ಆತ್ಮೇಶ್ವರ ಉಪದ್ರಷ್ಟ ಸ್ವಯಂ ದೃಕ್ ಸ್ವಯಂ ದೃಕ್ ಸ್ವಯಂ ದೃಕ್ ಸ್ವಯಂ ದೃಕ್ ಅವಿಶೇಷಣಃ ಅವಿಶೇಷಣಃ ಸ್ವಯಂ ದೃಕ್ ಅವಿಶೇಷಣಃ ಸ್ವಯಂ ದೃಕ್ ಅವಿಶೇಷಣಃ ಶ್ರೀ ಭಗವಾನ್ ಉವಾಚ ಶ್ರೀ ಶ್ರೀ ಭಗವಾನುವಾಚ ಭಗವಾನುವಾಚ ನೀರು ಕಾಣುದಿಲ್ಲಲ್ಲ ಗುರುಗಳೇ ಬ್ರಹ್ಮ ಅಹಂ ನೀನು ಕಾಣುದಿಲ್ಲ. ನೆಟ್ ಪ್ರಾಬ್ಲಮ್ ಇದೆ, ಅಲ್ಲಿ ನೆಟ್ ಪ್ರಾಬ್ಲಮ್ ಇದೆ. ಹಾಗೆ ನಾನು ಇಲ್ಲಿ ಕಂಪ್ಯೂಟರ್ ಮಾಡಕ್ ಆಗ್ತಾ ಇಲ್ಲ. ನಾನು ಇಲ್ಲಿಂದಾನೆ ಹಾಗೆ ಓದ್ತಾ ಇದ್ದೆ ಅಷ್ಟೇ. ಹಾಗೆ ನೋಡಿ, ಪ್ರಯತ್ನ ಮಾಡಿ, ಹಾಗೆ ಫಾಲೋ ಮಾಡಿ. ಶ್ರೀ ಭಗವಾನ್ ಉವಾಚ ಶ್ರೀ ಭಗವಾನುವಾಚ ಅಹಂ ಬ್ರಹ್ಮ ಚ ಸರ್ವಶ್ಚ ಅಹಂ ಬ್ರಹ್ಮ ಸರ್ವಶ್ಚ ಜಗತಃ ಕಾರಣಂ ಪರಂ ಜಗತಃ ಕಾರಣಂ ಕಾರಣಂ ಪರಂ ಉಪದ್ರಷ್ಟ ಆತ್ಮೇಶ್ವರ ಉಪದ್ರಷ್ಟ ಸ್ವಯಂ ದೃಕ್ ಅವಿಶೇಷಣಃ ಸ್ವಯಂ ದೃಕ್ ಅವಿಶೇಷಣಃ. ಶ್ರೀ ಭಗವಾನ್ ಶ್ರೀ ಭಗವಾನ್ ಭಗವಾನ್ ಶ್ರೀ ವಿಷ್ಣುವು ಶ್ರೀ ವಿಷ್ಣು ಉವಾಚ ಹೇಳಿದನು, ಹೇಳಿದನು ಅಹಂ ಅಹಂ ನಾನು ನಾನು ಬ್ರಹ್ಮ ಬ್ರಹ್ಮ ಬ್ರಹ್ಮನು ಬ್ರಹ್ಮನು ಚ ಮತ್ತು ಮತ್ತು ಶರ್ವಃ ಸರ್ವಃ ಶಿವನು ಶಿವನು ಚ ಚ ಇಲ್ಲ ನಾ ಮತ್ತು ಹೋಗ್ತೀನಿ ಈಗ ಮತ್ತು ಕಿಲಿ ಹಾಕಿ ಹೋಗ್ಬೇಕಾಗಿದೆ ಜಗತ್ತಃ ನಾನು ಮಾಡಬೇಡ ಜಗತಃ ಭೌತಿಕ ಅಭಿವ್ಯಕ್ತಿಯ ನೀವು ಲಾಕ್ ಮಾಡ್ಕೊಂಡು ಹೋಗೋದಿದೆ ಕಾರಣಂ ಕಾರಣನು ಕಾರಣ ಪರಂ ಪರಮನು 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 ಆತ್ಮ ಈಶ್ವರಃ ಆತ್ಮ ಈಶ್ವರಃ ಪರಮಾತ್ಮನು ಬ್ರಹ್ಮನು ಉಪದ್ರಷ್ಟ ಉಪದ್ರಷ್ಟ ಸಾಕ್ಷಿಯು ಸಾಕ್ಷಿಯು ಸ್ವಯಂ ದೃಕ್ ಸ್ವಯಂ ದೃಕ್ ಸ್ವಯಂ ಪೂರ್ಣನು ಸ್ವಯಂ ಪೂರ್ಣ ಅವಿಶೇಷಣಃ ಅವಿಶೇಷಣ ಅಲ್ಲಿ ಯಾವ ಭಿನ್ನತೆ ಇಲ್ಲ. ಅಲ್ಲಿ ಯಾವ ಭಿನ್ನತೆಯೂ ಇಲ್ಲ. ಭಿನ್ನತೆ ಇಲ್ಲ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ ಭಗವಾನ್ ವಿಷ್ಣು ಉತ್ತರ ಕೊಟ್ಟನು, ಬ್ರಹ್ಮ, ಶಿವ ಮತ್ತು ನಾನು ಈ ಜಗತ್ತಿನ ಮೂಲ ಕಾರಣರಾಗಿದ್ದೇವೆ. ನಾನು ಪರಮಾತ್ಮನಾಗಿದ್ದೇನೆ, ಸ್ವಯಂ ಪೂರ್ಣ ಸರ್ವೋನ್ನತ ಸಾಕ್ಷಿಯಾಗಿದ್ದೇನೆ. ಆದರೆ ನಿರಾಕಾರವಾದಿಯ ದೃಷ್ಟಿಯಲ್ಲಿ ಬ್ರಹ್ಮ ಶಿವರಿಗೂ ನನಗೂ ನಡುವೆ ಮೂಲತಃ ಯಾವ ವ್ಯತ್ಯಾಸವೂ ಇಲ್ಲ. ಭಗವಾನ್ ವಿಷ್ಣುವು ಉತ್ತರ ಕೊಟ್ಟನು, ಬ್ರಹ್ಮ ಶಿವ ಶಿವ ಮತ್ತು ನಾನು ಮತ್ತು ನಾನು
ಈ ಜಗತ್ತಿನ ಮೂಲ ಕಾರಣರಾಗಿದ್ದೇವೆ. ಈ ಜಗತ್ತಿನ ಮೂಲ ಕಾರಣರಾಗಿದ್ದೇವೆ. ನಾನು ಪರಮಾತ್ಮನಾಗಿದ್ದೇನೆ. ನಾನು ನಾನು ಪರಮಾತ್ಮನಾಗಿದ್ದೇನೆ. ಪರಮಾತ್ಮನಾಗಿದ್ದೇನೆ. ಸ್ವಯಂ ಪೂರ್ಣ ಸ್ವಯಂ ಪೂರ್ಣ ಸರ್ವೋನ್ನತ ಸಾಕ್ಷಿಯಾಗಿದ್ದೇನೆ. ಸಾಕ್ಷಿಯಾಗಿದ್ದೇನೆ. ಆದರೆ ನಿರಾಕಾರವಾದಿಯ ದೃಷ್ಟಿಯಲ್ಲಿ ಆದರೆ ನಿರಾಕಾರವಾದಿಯಲ್ಲಿ ಬ್ರಹ್ಮ ಶಿವರಿಗೂ ಬ್ರಹ್ಮ ಶಿವರಿಗೂ ನನಗೂ ನಡುವೆ ನನಗೂ ನಡುವೆ ಮೂಲತಃ ಯಾವ ವ್ಯತ್ಯಾಸವೂ ಇಲ್ಲ. ಮೂಲತಃ ಯಾವ ಯಾವ ವ್ಯತ್ಯಾಸವೂ ವ್ಯತ್ಯಾಸವೂ ಇಲ್ಲ. ಶ್ರೀ ಕೃಷ್ಣ ಪ್ರಭುಜಿ ಪುಸ್ತಕ ಇದೆ, ಓದಿನೇ ಮಾತಾಡ್ಬ ಪ್ರಭುಜಿ ನಾನು. ಓದಿ ಮಾತಾಜಿ ಓದಿ. ಭಾವಾರ್ಥ: ಬ್ರಹ್ಮನು ಭಗವಾನ್ ವಿಷ್ಣುವಿನ ದಿವ್ಯ ದೇಹದಿಂದ ಜನಿಸಿದನು. ಶಿವನು ಬ್ರಹ್ಮನ ದೇಹದಿಂದ ಹುಟ್ಟಿದನು. ಆದ್ದರಿಂದ ಭಗವಾನ್ ವಿಷ್ಣು ಮೂಲ ಕಾರಣನಾಗಿದ್ದಾನೆ. ಆದಿಯಲ್ಲಿ ಕೇವಲ ವಿಷ್ಣು ಅಥವಾ ನಾರಾಯಣಿದ್ದನು. ಆಗ ಬ್ರಹ್ಮನಾಗಲಿ ಶಿವನಾಗಲಿ ಇರಲಿಲ್ಲ ಎಂದು ವೇದಗಳಲ್ಲೂ ಹೇಳಿದೆ. ಶಂಕರಾಚಾರ್ಯ ಇದನ್ನು ಪುಷ್ಟೀಕರಿಸಿದ್ದಾರೆ. ನಾರಾಯಣ ಪರಹ, ನಾರಾಯಣ ಅಥವಾ ಭಗವಾನ್ ವಿಷ್ಣುವೇ ಮೂಲ. ಸೃಷ್ಟಿಯು ಅಸ್ತಿತ್ವಕ್ಕೆ ಬಂದ ನಂತರ ಬ್ರಹ್ಮ ಮತ್ತು ಶಿವರು ಪ್ರಕಟವಾದರು. ಭಗವಾನ್ ವಿಷ್ಣು ಆತ್ಮೇಶ್ವರ, ಪ್ರತಿಯೊಬ್ಬರ ಹೃದಯಸ್ಥನಾದ ಪರಮಾತ್ಮನಾಗಿದ್ದಾನೆ. ಅವನ ನಿರ್ದೇಶನದಲ್ಲಿ ಪ್ರತಿಯೊಂದು ವಿಚಾರದಲ್ಲಿಯೂ ಒಳಗಿನಿಂದ ಸೂಚನೆ ಬರುತ್ತದೆ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿಯೇ ತೇನೇ ಬ್ರಹ್ಮ ಹೃದಯನು ಅಂತೂ ಅವನು ಮೊದಲು ಬ್ರಹ್ಮನಿಗೆ ಹೃದಯದಿಂದ ಬೋಧಿಸಿದನು ಎಂದು ಹೇಳಿದೆ. ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಕೃಷ್ಣನು ಹೇಳುವುದು ಅಹಂ ಆದಿಹಿ ದೇವನಾಂ ಎಂದು. ಭಗವಾನ್ ವಿಷ್ಣು ಅಥವಾ ಕೃಷ್ಣನು ಬ್ರಹ್ಮ ಶಿವರು ಕೂಡಿದಂತೆ ಸಕಲ ದೇವತೆಗಳು ಮೂಲವಾಗಿದ್ದಾನೆ. ಭಗವದ್ಗೀತೆಯಲ್ಲೇ ಇನ್ನೊಂದು ಕಡೆ 10.8ನೇ ಶ್ಲೋಕದಲ್ಲಿ ಕೃಷ್ಣನು ಹೇಳುತ್ತಾನೆ, ಅಹಂ ಸರ್ವಸ್ವ ಪ್ರಭುವಃ, ಸಮಸ್ತವೂ ನನ್ನಿಂದನೇ ಹುಟ್ಟುತ್ತದೆ. ಇದರಲ್ಲಿ ದೇವತೆಗಳು ಸೇರುತ್ತಾರೆ. ಹಾಗೆಯೇ ವೇದಾಂತ ಸೂತ್ರವು ಹೀಗೆಂದಿದೆ, ಜನ್ಮಾದಿ ಅಸತಃ ಉಪನಿಷತ್ತುಗಳು ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಎಂದಿದೆ. ಸಮಸ್ತವನ್ನು ಭಗವಾನ್ ವಿಷ್ಣು ಸೃಷ್ಟಿಸುತ್ತಾನೆ, ಪ್ರತಿಯೊಂದನ್ನು ಪಾಲಿಸುತ್ತಾನೆ ಮತ್ತು ಸಮಸ್ತವೂ ಅವನ ಶಕ್ತಿಯಿಂದಲೇ ನಾಶ ಹೊಂದುತ್ತದೆ. ಅದರಿಂದ ಅವನಿಂದ ಹೊರಬರುವ ವಿವಿಧ ಶಕ್ತಿಗಳು ಕ್ರಿಯೆ ಪ್ರಕ್ರಿಯೆಗಳಿಂದ ಜಗತ್ತನ್ನು ಸೃಷ್ಟಿಸುತ್ತವೆ ಹಾಗೂ ನಾಶ ಮಾಡುತ್ತವೆ. ಅದರಿಂದ ಭಗವಂತನೇ ಎಲ್ಲದರ ಕಾರಣ ಮತ್ತು ಪರಿಣಾಮ ಆಗಿದ್ದಾನೆ. ನಾವು ಯಾವುದೇ ಪರಿಣಾಮವನ್ನು ನೋಡಿದರೆ ಅದು ಅವನ ಶಕ್ತಿಯ ಅಂತಕ್ರಿಯೆ. ಆ ಶಕ್ತಿಯು ಅವನಿಂದ ಉನ್ನತವಾಗಿದೆ. ಆದ್ದರಿಂದ ಅವನೇ ಕಾರಣ ಪರಿಣಾಮಗಳೆರಡೂ ಆಗಿದ್ದಾನೆ. ಸಮಸ್ತವೂ ಬೇರೆ ಬೇರೆ ಆಗಿವೆ, ಹಾಗೆಯೇ ಒಂದೇ ಆಗಿವೆ. ಸಮಸ್ತವೂ ಬ್ರಹ್ಮನೆಂದು ಹೇಳಲಾಗಿದೆ. ಸರ್ವಂ ಕಲ್ವಿದಂ ಬ್ರಹ್ಮ. ಅತ್ಯುನ್ನತ ದರ್ಶನದಲ್ಲಿ ಬ್ರಹ್ಮನಿಗಿಂತ ಅತೀತವಾದ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಬ್ರಹ್ಮನಾಗಲಿ ಶಿವನಾಗಲಿ ಅವನಿಂದ ಖಂಡಿತವಾಗಿಯೂ ಬೇರೆ ಅಲ್ಲ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಎಲ್ಲರನ್ನ ಮ್ಯೂಟ್ ಮಾಡಿ ಪ್ರಭುಜಿ, ಸೌಂಡ್ ಕೇಳಿಸ್ತಾ ಇದೆ. ಮಾತಾಡ್ತಾ ಇದ್ದಾರೆ, ಏನು ಹೇಳಿದ್ರೆ ಅರ್ಥನೇ ಆಗ್ತಾ ಇಲ್ಲ. ಇನ್ನೊಂದು ಶ್ಲೋಕ ಓದೋಣ. ಆತ್ಮ ಮಾಯಾಂ ಆತ್ಮಮಾಯಾಂ ಸಮಾವಿಶ್ಯ ಸಮಾವಿಶ್ಯ ಸೋಹಂ ಸೋಹಂ ಗುಣಮಯೀಂ ಗುಣಮಯೀಂ ದ್ವಿಜ ಸೃಜನ್ ಸೃಜನ್ ರಕ್ಷನ್ ರಕ್ಷನ್ ಹರನ್ ತ್ವಂ ವಿಶ್ವಂ ದದ್ರೇ ಸಂಜ್ಞಾಂ ಕ್ರಿಯಾ ಉಚಿತಾಂ ಆತ್ಮಮಾಯಾವಿಶ್ಯ ಸೋಹಂ ಗುಣಮಯೀಂ ದ್ವಿಜ ಸೃಜನ್ ರಕ್ಷನ್ ಹರನ್ ವಿಶ್ವಂ ದದ್ರೇ ಸಂಜ್ಞಾಂ ಕ್ರಿಯೋಚಿತಾಂ. ಆತ್ಮಮಾಯಾಂ ನನ್ನ ಶಕ್ತಿಯನ್ನು ಸಮಾವಿಶ್ಯ ಪ್ರವೇಶಿಸಿ ಸ್ವತಃ ಅಹಂ ನಾನು ಗುಣಮಯಿ ಭೌತಿಕ ಪ್ರಕೃತಿಯ ಗುಣಗಳಿಂದ ಕೂಡಿದ ಭೌತಿಕ ಪ್ರಕೃತಿಯ ಗುಣಗಳಿಂದ ಕೂಡಿದ ದ್ವಿಜನಾದ ದಕ್ಷನೇ
ಸೃಜನ್ ಸೃಜನ್ ಸೃಷ್ಟಿಸಲು, ಸೃಷ್ಟಿಸಲು, ರಕ್ಷನ್ ರಕ್ಷನ್ ಕಾಪಾಡಲು, ಕಾಪಾಡಲು, ಹರನ್ ಹರನ್ ನಾಶ ಮಾಡಲು, ನಾಶ ಮಾಡಲು, ವಿಶ್ವಂ ವಿಶ್ವಂ ವಿಶ್ವ ಅಭಿವ್ಯಕ್ತಿಯನ್ನು, ವಿಶ್ವಾಭಿವ್ಯಕ್ತಿಯನ್ನು, ದದ್ರೆ ದದ್ರೆ ಜನಿಸಲು ಕಾರಣನಾಗುತ್ತೇನೆ, ಜನಿಸಲು ಕಾರಣವಾಗುತ್ತಾನೆ, ಧನ್ಯ ಸಂಜ್ಞಾ ಹೆಸರನ್ನು, ಹೆಸರನ್ನು, ಕ್ರಿಯಾ ಉಚಿತ ಕ್ರಿಯಾ ಕಾರ್ಯಗಳಿಗೆ ಅನುಗುಣವಾಗಿ, ಕಾರ್ಯಗಳಿಗೆ ಅನುಗುಣವಾಗಿ, ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಭಗವಂತನು ಮುಂದುವರಿಸಿದನು. ನನ್ನ ಪ್ರೀತಿಯ ದಕ್ಷ ದ್ವಿಜನೆ, ನಾನೇ ಮೂಲ ದೇವೋತ್ತಮ ಪರಮಪುರುಷನು. ಆದರೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸುವ ಸಲುವಾಗಿ ತನ್ನ ಭೌತ ಶಕ್ತಿಯ ಮೂಲಕ ನಾನು ವರ್ತಿಸುತ್ತೇನೆ ಮತ್ತು ಕಾರ್ಯದ ಬೇರೆ ಬೇರೆ ವರ್ಗಗಳಿಗೆ ಅನುಸಾರವಾಗಿ ನನ್ನ ಪ್ರತಿನಿಧಿ ಅಂಶಗಳನ್ನು ಬೇರೆ ಬೇರೆಯಾಗಿ ಹೆಸರಿಸಲಾಗುತ್ತದೆ. ಭಗವಂತನು ಮುಂದುವರಿಸಿದನು, ನನ್ನ ಪ್ರೀತಿಯ ದಕ್ಷ ದ್ವಿಜನೆ, ನನ್ನ ಪ್ರೀತಿಯ ದಕ್ಷ ದ್ವಿಜನೆ, ನಾನೇ ಮೂಲ ದೇವೋತ್ತಮ ಪರಮಪುರುಷನು. ಆದರೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸುವ ಸಲುವಾಗಿ ತನ್ನ ಭೌತ ಶಕ್ತಿಯ ಮೂಲಕ ನಾನು ವರ್ತಿಸುತ್ತೇನೆ ಮತ್ತು ಕಾರ್ಯದ ಬೇರೆ ಬೇರೆ ವರ್ಗಗಳಿಗೆ ಅನುಸಾರವಾಗಿ ನನ್ನ ಪ್ರತಿನಿಧಿ ಅಂಶಗಳನ್ನು ಬೇರೆ ಬೇರೆಯಾಗಿ ಹೆಸರಿಸಲಾಗುತ್ತದೆ. ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 5ನೇ ಶ್ಲೋಕ ಹೇಳಿರುವಂತೆ, ಜೀವಭೂತಂ ಮಹಾಬಾಹೋ, ಇಡೀ ಜಗತ್ತು ಒಂದು ಪರಮೋನ್ನತ ಮೂಲದಿಂದ ದೇವೋತ್ತಮ ಪರಮಪುರುಷನಿಂದ ಹೊರಬಂದ ಶಕ್ತಿಯಾಗಿದೆ. ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ಅವನು ಪರ ಮತ್ತು ಅಪರಾಶಕ್ತಿಗಳ ಮೂಲಕ ವರ್ತಿಸುತ್ತಾನೆ. ಪರಾದ ಶಕ್ತಿಯೇ ಜೀವಿ, ಪರಮಪ್ರಭುವಿನ ವಿಭಿನ್ನಾಂಶ. ಜೀವಿಗಳು ವಿಭಿನ್ನಾಂಶಗಳಾಗಿ ಪರಮಪ್ರಭುವಿಗಿಂತ ಬೇರೆಯಲ್ಲ. ಅವನಿಂದ ಮೂಡಿಬಂದ ಶಕ್ತಿಯು ಅವನಿಂದ ಬೇರೆಯಲ್ಲ. ಆದರೆ ಈ ಭೌತ ಜಗತ್ತಿನ ವ್ಯವಹಾರದಲ್ಲಿ ಜೀವಿಯು ಭೌತ ಶಕ್ತಿಯ ಬೇರೆ ಬೇರೆ ಗುಣಗಳ ಅಧೀನವಾಗಿದ್ದು ಬೇರೆ ಬೇರೆ ದೇಹಗಳನ್ನು ಧರಿಸುತ್ತಾನೆ. ಜಗತ್ತಿನಲ್ಲಿ 84 ಲಕ್ಷ ಜೀವಯೋನಿಗಳಿವೆ. ಒಂದೇ ಜೀವಿಯು ಪ್ರಕೃತಿಯ ಬೇರೆ ಬೇರೆ ಗುಣಗಳಿಂದ ಪ್ರಭಾವಿತನಾಗಿ ಕ್ರಿಯಾಪರನಾಗಿರುತ್ತಾನೆ. ಜೀವಿಗಳು ಬೇರೆ ಬೇರೆ ದೇಹಗಳನ್ನೇನೋ ಹೊಂದಿರುತ್ತವೆ. ಆದರೆ ಮೊದಲಿಗೆ ಸೃಷ್ಟಿಯ ಪ್ರಾರಂಭದಲ್ಲಿ ಇದ್ದವನು ಭಗವಾನ್ ವಿಷ್ಣು ಒಬ್ಬನೇ. ಸೃಷ್ಟಿ ಕಾರ್ಯಕ್ಕೋಸ್ಕರವಾಗಿ ಬ್ರಹ್ಮನು ಜನಿಸಿದನು, ಲಯ ಕಾರ್ಯ ನಿರ್ವಹಣೆಗಾಗಿ ಶಿವನಿದ್ದಾನೆ. ಭೌತ ಜಗತ್ತಿಗೆ ಜೀವವು ಪ್ರವೇಶಿಸುವ ಬಗೆಗೆ ಹೇಳುವುದಾದರೆ, ಸಮಸ್ತ ಜೀವಿಗಳು ಸರ್ವೋನ್ನತ ಪ್ರಭುವಿನ ವಿಭಿನ್ನ ಅಂಶಗಳು. ಆದರೆ ವಿವಿಧ ಭೌತ ಗುಣಗಳ ಆವರಣವಿರುವುದರಿಂದಾಗಿ ಬೇರೆ ಬೇರೆ ಹೆಸರುಗಳನ್ನು ಪಡೆದಿದೆ. ಬ್ರಹ್ಮ ಮತ್ತು ಶಿವರು ವಿಷ್ಣುವಿನ ಗುಣಾವತಾರಗಳು. ಅವರೊಂದಿಗೆ ವಿಷ್ಣುವು ಸಾತ್ವಿಕ ಗುಣದ ನಿಯಂತ್ರಣವನ್ನು ವಹಿಸಿಕೊಳ್ಳುತ್ತಾನೆ. ಆದ್ದರಿಂದ ಅವನು ಶಿವ ಹಾಗೂ ಬ್ರಹ್ಮರಂತೆ ಗುಣಾವತಾರವೂ ಆಗಿದ್ದಾರೆ. ವಾಸ್ತವವಾಗಿ ಮೂಲ ಒಂದೇ ಆದರೂ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರವಾಗಿ ಬೇರೆ ಬೇರೆ ಹೆಸರುಗಳಿವೆ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಕೃಷ್ಣಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ ಹರೇ ರಾಮ 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 ಹರೇ ಹರೇ. ಭಗವಾನ್ ವಿಷ್ಣು ಉತ್ತರ ಕೊಟ್ಟನು, ಬ್ರಹ್ಮ, ಶಿವ ಮತ್ತು ನಾನು ಈ ಜಗತ್ತಿನ ಮೂಲ ಕಾರಣರಾಗಿದ್ದೇವೆ. ನಾನು ಪರಮಾತ್ಮನಾಗಿದ್ದೇನೆ, ಸ್ವಯಂಪೂರ್ಣ ಸರ್ವೋನ್ನತ ಸಾಕ್ಷಿಯಾಗಿದ್ದೇನೆ. ಆದರೆ ನಿರಾಕಾರವಾದ ದೃಷ್ಟಿಯಲ್ಲಿ ಬ್ರಹ್ಮ ಶಿವರಿಗೂ ನನಗೂ ನಡುವೆ ಮೂಲತಃ ಯಾವ ವ್ಯತ್ಯಾಸವೂ ಇಲ್ಲ. ಭಗವಂತನು ಮುಂದುವರಿಸಿದನು, ನನ್ನ ಪ್ರೀತಿಯ ದಕ್ಷ ದ್ವಿಜನೆ, ನಾನೇ ಮೂಲ ದೇವೋತ್ತಮ ಪರಮ ಪುರುಷನು. ಆದರೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸುವ ಸಲುವಾಗಿ ತನ್ನ ಭೌತ ಶಕ್ತಿಯ ಮೂಲಕ ನಾನು ವರ್ತಿಸುತ್ತೇನೆ ಮತ್ತು ಕಾರ್ಯದ ಬೇರೆ ಬೇರೆ ವರ್ಗಗಳಿಗೆ ಅನುಸಾರವಾಗಿ ನನ್ನ ಪ್ರತಿನಿಧಿ ಅಂಶಗಳನ್ನು ಬೇರೆ ಬೇರೆಯಾಗಿ ಹೆಸರಿಸಲಾಗುತ್ತದೆ. ಸೊ ಈ ಮಾತುಗಳು ಯಾರು ಹೇಳ್ತಾರೆ ಈಗ? ಇದು ಭಗವಾನ್ ವಿಷ್ಣು ಈಗ ಅಷ್ಟಭುಜಗಳ ಭಗವಂತನು ಅವತಾರ ಇಲ್ಲಿ ದಕ್ಷ ಯಜ್ಞದಲ್ಲಿ. ಸೊ ಎಲ್ಲ ಪ್ರಾರ್ಥನೆ ಆಗಿದೆ. ಎಲ್ಲ ದಕ್ಷ, ಬ್ರಹ್ಮ, ಶಿವ, ಇಂದ್ರ, ಋತ್ವಿಕರು, ಬ್ರಾಹ್ಮಣರು, ಅಗ್ನಿ, ವಿದ್ಯಾಧರರು, ಗಂಧರ್ವರು, ಸಿದ್ಧರು, ಸೊ ಎಲ್ಲ ದೇವತೆಗಳು ಎಲ್ಲ ಸೇರಿದಂತೆ ಎಲ್ಲರ ಪ್ರಾರ್ಥನೆ ಆಗಿದೆ. ಸೊ ಭಗವಂತನು ಸ್ವೀಕರಿಸಿ ಈಗ ದಕ್ಷನು ಈ ಯಜ್ಞವನ್ನು ಮುಂದುವರಿಸಿ ಸೊ ಹೇಳ್ತಾರೆ, ಭಗವಂತನು ತನ್ನ ಭಾಗವನ್ನು ಇಲ್ಲಿ ಸ್ವೀಕರಿಸಿದ, ತನ್ನ ಯಜ್ಞ ಭಾಗ ಅದನ್ನು ಸ್ವೀಕರಿಸಿ ಭಗವಂತನು ಸಂತೃಪ್ತನಾದ. ಮತ್ತೆ ಭಗವಂತನೀಗ ದಕ್ಷನನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ದಕ್ಷನು ಹಾಗೆ ಅಲ್ಲಿ ನೆರೆದ ಎಲ್ಲ ಋಷಿ ಮುನಿಗಳು, ದೇವತೆಗಳು, ಶಿವ, ಬ್ರಹ್ಮ ಸೊ ಭಗವಂತನು ಸ್ವೀಕರಿಸಿದ ಅವರ ಪ್ರಾರ್ಥನೆಗಳನ್ನ. ಸೊ ಭಗವಂತನು, ಹೌದು, ನಾನೇ ಎಲ್ಲದರ ಮೂಲ. ಸೊ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಪದೇ ಪದೇ ಅದೇ ಮಾತು ಹೇಳೋದು, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ತದಾ ಭಾವ ಸಮನ್ವಿತ. ಇಲ್ಲ, ಅಹಂ ಆದಿರ್ಹಿ ದೇವಾನಾಂ. ಹೀಗೆ ಭಗವಂತನು ತಾನೇ ಮೂಲ ಅಂತ ಮತ್ತೆ ಮತ್ತೆ ಗೀತೆಯಲ್ಲಿ ಹೇಳ್ತಾರೆ. ಸೊ ಇಲ್ಲೂ ಕೂಡ ಭಗವಂತನು ಅದೇ ಮಾತನ್ನು ಮತ್ತೆ ಸ್ವೀಕರಿಸ್ತಾರೆ. ಆದರೆ ಆಧುನಿಕ ಪ್ರಪಂಚ ಇದು ಕಲಿಯುಗ. ಇಲ್ಲಿ ವಿಜ್ಞಾನಿಗಳು ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅವರು ಯಾವುದೋ ಒಂದು ಶೂನ್ಯ ಅದರಿಂದ ಈ ಸೃಷ್ಟಿ ಆಯ್ತು. ಎನಿವೆ, ಅವರು ಆ ಸೊನ್ನೆಯಲ್ಲಿನ ಒಂದು ದೊಡ್ಡ ಸ್ಫೋಟ ಆಯಿತು. ಆ ಸ್ಫೋಟದಿಂದ ಮತ್ತೆ ಸೊ ಅವರ ತತ್ವಗಳು ಆಗಿದೆ. ಎನಿವೆ, ಸೊ ಆ ರೀತಿಯಲ್ಲಾದ್ರೂ ನಾವು ಸೊನ್ನೆಯಿಂದ ಏನೂ ಆಗೋದಿಲ್ಲ. ಸೊನ್ನೆ ಸೊ ಇನ್ನ ಅವ್ರದ್ರಲ್ಲಿ ಪ್ರಾಬಬಿಲಿಟಿ, ಮ್ಯಾಥಮೆಟಿಕ್ಸ್ ಅದೆಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ. ಅದರಲ್ಲೂ ಕೂಡ ಹೇಳ್ತಾರೆ, ಈ ತರ ಒಂದು ಸಾಧ್ಯತೆ ಅದು ನಮ್ಮ ಎಷ್ಟು 1 in 10 to the power of ಎಷ್ಟೋ ಹೇಳ್ತಾರೆ, 20 or 30 ಎಷ್ಟು. ಅಂದ್ರೆ ಇಲ್ಲಿ ನಮ್ಮ ವಿಶ್ವದಲ್ಲಿ ಇವ್ರಿಗೆ ಕಾಣ್ತಾ ಇರೋ ಜಗತ್ತಿನಲ್ಲಿ ಎಷ್ಟು ಅಣುಗಳಿದೆ, ಅಷ್ಟು ಅಣುಗಳಲ್ಲಿ ಒಂದು ಭಾಗ ಅಷ್ಟು ಕೂಡ ಈ ಮ್ಯಾಥಮೆಟಿಕಲ್ ಇದರಲ್ಲಿ ಗಣಿತ ಶಾಸ್ತ್ರದ ಪ್ರಕಾರ ಪ್ರಾಬಿಲಿಟಿ ಕೂಡ ಅದು ಆತರ ಸಾಧ್ಯ ಇಲ್ಲ. ಎನಿವೆ, ಅವರು ಆತರ ಹೇಳ್ತಾರೆ, ಆತರ ಸೃಷ್ಟಿ, ಆತರ ಜಗತ್ತು ಬಂತು, ಆತರ ಲೋಕಗಳು ಬಂತು, ಮತ್ತೆ ಲೋಕಗಳ ನಿವಾಸಿಗಳಾದ ದೇವತೆಗಳು, ಜೀವಿಗಳು ಬಂದರು. ಎಲ್ಲ ಒಂದು ರೀತಿ ಅಕಸ್ಮಾತ್ ಆಗಿ ಬಹುಶಃ ಆಗಿರ್ಬೋದು. ಸೊ ಹಿಂದೆ ಆತರ ಆಗಿರ್ಬೋದು ಅಂದ್ರೆ ಈಗ ಯಾಕೆ ನಾವು ಆತರ ಒಂದು ಜೀವಿಗಳನ್ನು ಸೃಷ್ಟಿ ಮಾಡಕ್ ಆಗೋದಿಲ್ಲ. ಯಾವಾಗೋ ಆಯ್ತು ಹಿಂದೆ. ಸೊ ಇದನ್ನ ನಾವು ಈ ತರ ಸ್ವೀಕರಿಸ್ಬೇಕು, ಈ ಬೊಗಳೆಯನ್ನು ಸ್ವೀಕರಿಸ್ಬೇಕು. ನಾವು ಇಲ್ಲ, ನಮಗೆ ವೇದಶಾಸ್ತ್ರಗಳು ಆ ರೀತಿ ನಿರಾಶ್ರಯ ಮಾಡೋದಿಲ್ಲ. ಇದು ಭಗವಂತನ ನಿಯಂತ್ರಣದಲ್ಲಿ ಪ್ರತಿಯೊಂದು ನಡೀತಾ ಇರೋದು. ಅವನು ಮೂಲ ಕಾರಣ. ಸೊ ಒಮ್ಮೆ ಅವರು ದೇವರಿಗೆ ಯಾರು ಕಾರಣ ಕೇಳ್ತಾರೆ, ಅದು ಒಳ್ಳೆ ಪ್ರಶ್ನೆ ಅಲ್ಲ. ಅದು ಬೈ ಇದೇ ಡೆಫಿನಿಷನ್ನೇ
ದೇವರು ಅಂದ್ರೆ ಅವನು ಎಲ್ಲದರ ಸರ್ವ ಕಾರಣ ಕಾರಣಂ, ಅನಾದಿರ್ ಗೋವಿಂದ ಸರ್ವ ಕಾರಣ. ಸೊ ಅದು ಏನು ಕಾರಣ ಇದೆ ಅದು ದೇವರ. ಸೊ ಆ ದೇವರು ಅನ್ನೋದು ಅದು ದೇವ ಭಗವಂತನು ಅದು ಒಂದು ಪ್ರಜ್ಞಾಯುತ. ಯಾಕಂದ್ರೆ ಈ ಜಗತ್ತಿನಲ್ಲೂ ಒಂದು ಜೀವದಿಂದ ಜೀವ ಬರುತ್ತೆ, ಒಂದು ಪ್ರಜ್ಞೆ ಅನ್ನೋ ಒಂದು ಇರೋ ಪ್ರಜ್ಞಾವಂತ ಜೀವಿ ಇನ್ನೊಂದು ಜಡವಸ್ತುವನ್ನು ನಿಯಂತ್ರಿಸ್ತದೆ. ಜಡವಸ್ತು ಯಾವ ಪ್ರಜ್ಞೆಯನ್ನು ಸೃಷ್ಟಿ ಮಾಡೋದು. ಸೊ ಹಾಗಿದ್ದಿದ್ರೆ ಒಬ್ಬ ಸತ್ತ ವ್ಯಕ್ತಿಯಿಂದ ನಾವು ಮತ್ತೆ ಜೀವಂತಗೊಳಿಸ್ಬೇಕಿತ್ತು, ಆಗೋದಿಲ್ಲ. ಅಲ್ಲಿ ಅವರಲ್ಲಿ ಏನೊಂದು ರಾಸಾಯನಿಕ ಏನೋ ಪದಾರ್ಥ ಇಲ್ಲದೆ ಅದನ್ನ ಸೇರಿಸ್ಬಿಟ್ಟ ತಕ್ಷಣ ಮತ್ತೆ ಜೀವಿ. ವಿಜ್ಞಾನಿ ಸಾಯ ಮುಂಚೆ ಅವರು ನನಗೆ ಇನ್ನೊಂದು ಐನ್ಸ್ಟೈನ್ ದೊಡ್ಡ ದೊಡ್ಡ ವಿಜ್ಞಾನಿಗಳು ಅವ್ರ ಶಿಷ್ಯರಿಗೆ ಅವ್ರು ಹೇಳ್ಬೋದಾಗಿತ್ತು, ನಾನು ಮರಣವನ್ನು ಒಪ್ತೇನೆ, ನಾನು ಸಾವಾದ್ಮೇಲೆ ನನಗೆ ಒಂದು ಇಂಜೆಕ್ಷನ್ ಇಟ್ಕೊಂಡಿದ್ದೀನ ಕೊಟ್ಬಿಡಿ, ಮತ್ತೆ ನಾನು ಜೀವಂತವಾಗಿ. ಸೊ ಇಲ್ಲ, ಸಾಧ್ಯ ಇಲ್ಲ. ಈ ತರ ಹಿಂದೆ ಯಾವಾಗ್ಲೂ ಆಗಿಲ್ಲ, ಈ ಮುಂದೆ ಕೂಡ ಆಗೋದಿಲ್ಲ. ಯಾಕಂದ್ರೆ ಜೀವಿ ಅನ್ನೋದು ಅದು ಬೇರೆ, ಅದೊಂದು ಭಗವಂತನ ಆಧ್ಯಾತ್ಮಿಕ ಶಕ್ತಿ. ಭಗವಂತನ ಗೀತೆಯಲ್ಲಿ ಹೇಳೋದು ನನ್ನ 2 ಶಕ್ತಿಗಳಿದೆ, ಪರ ಅಪರ, ಕೆಳಮಟ್ಟದ್ದು ಉನ್ನತ ಮಟ್ಟದ್ದು. ಕೆಳಮಟ್ಟ ಶಕ್ತಿ ಈ ಭೌತಿಕ ಜಗತ್ತು, ಈ ಜಡ ಪ್ರಕೃತಿ, ಅದನ್ನು ನಿಯಂತ್ರಿಸುವ ಜೀವಾತ್ಮರು ನನ್ನ ಪರಶಕ್ತಿ. ಸೊ ಹೀಗೆ ಭಗವಂತನು ತುಂಬಾ ಸ್ಪಷ್ಟವಾಗಿ ಈ ಪ್ರಜ್ಞೆ ಇರೋ ಜೀವಿ ಮತ್ತೆ ಜಡವಸ್ತುದು ಅದರ ಇದು ಸ್ಪಷ್ಟವಾಗಿ ಭಗವಂತ ವಿವರಿಸ್ತಾರೆ. ಸೊ ಎನಿವೆ ಅವರಿಗೆ ಅದೇ ಅವರಿಗೆ ಇದಾಗಿಲ್ಲ, ಅವರಿಗೆ ಈ ಪ್ರಜ್ಞೆ ಕಾನ್ಶಿಯಸ್ನೆಸ್ ಇದು ಹೇಗ್ ಬರ್ತಾ ಇದೆ, ಏನ್ ಕಾರಣ ಇಲ್ಲ. ಅಣುವಲ್ಲಿ ಹೋಗಿದ್ದಾರೆ, ಫೋಟಾನ್ ಆಟಮ್. ಸೊ ಅಲ್ಲೂ ಕೂಡ ಅವ್ರಿಗೆ ತುಂಬಾ ಪ್ರಶ್ನೆಗಳಿದೆ. ಅಲ್ಲಿ ಒಳಗೊಳಗೆ ಹೋಗ್ತಾ 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 ತುಂಬಾ ಪ್ರಶ್ನೆಗಳೇ ಹೆಚ್ಚಾಗುತ್ತೆ. ಸೊ ಏನಿವೆ, ಸೊ ಇಲ್ಲಿ ಭಗವಂತ ನಮಗೆ ಸ್ಪಷ್ಟವಾಗಿ ಇಲ್ಲಿ ದೇವತೆಗಳು ಹೇಳಿದ್ದಾರೆ ಮೊದಲೇ ಬ್ರಹ್ಮ ಶಿವ ಎಲ್ಲಾನು ನೀನೇ ಪರಮ ಪುರುಷ ಅಂತ. ಇಲ್ಲಿ ಕೃಷ್ಣನು ಕೂಡ ನಾರಾಯಣ ಇಲ್ಲಿ ಈ ದಕ್ಷಯಜ್ಞದಲ್ಲಿ ಬಂದು ಭಗವಂತನು ಕೂಡ ದೃಢೀಕರಿಸ್ತಾ ಇದ್ದಾನೆ, ಹೌದು ನಾನೇ ಮೂಲ, ಎಲ್ಲ ದೇವತೆಗಳು ನಾನೇ ಮೂಲ. ಸೊ ಆದರೂ ಭಗವಂತನು ಈ ಜಗತ್ತನ್ನು ಈ ಭೌತಿಕ ಜಗತ್ತನ್ನು ಮತ್ತೆ ಸೃಷ್ಟಿ ಪ್ರಳಯ ಕಾರ್ಯ. ವೈಕುಂಠ ಜಗತ್ತಿಲ್ಲ, ಅದು ಶಾಶ್ವತವಾಗಿದೆ ಅದು. ಆದರೆ ಈ ಭೌತಿಕ ಜಗತ್ತು ಅಂದ್ರೆ ಅಲ್ಲಿ ಇದೆ, ಅಲ್ಲಿ ಭೂತ್ವ ಪ್ರಳೀಯತೆ. ಸೊ ಭೂತ್ವ ಪ್ರಳೀಯತೆ ಅಲ್ಲಿ ಕಾರಣಕರ್ತರಾಗಿ ಸೃಷ್ಟಿಯಲ್ಲಿ ಭಗವಂತ ಮೊದಲು ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾರೆ. ಬ್ರಹ್ಮದೇವರ ಬಗ್ಗೆನೂ ಹೇಳ್ತಾರಲ್ಲ, ಹೇಗೆ ಅಂದ್ರೆ ಬ್ರಹ್ಮದೇವರು ಅವರು ಭಗವಂತನಿಂದನೇ ಹುಟ್ಟಿ ಬಂದದ್ದು, ನಾರಾಯಣನಿಂದ. ಸೊ ಅವರಿಗೆ ಭಗವಂತನಿಗೆ ಹೇಗೆ ಸೃಷ್ಟಿ ಮಾಡ್ಬೇಕು ಅಂತ ಅವರು ಗೊಂದಲದಲ್ಲಿ ಇದ್ದಾಗ ಭಗವಂತನು ಅವರಿಗೆ ಜ್ಞಾನ ಕೊಟ್ಟದ್ದು. ಮತ್ತೆ ಅವರಿಗೆ ಬೇಕಾದ ಸಲಕರಣೆಗಳು, ಎಲ್ಲ ಭೌತಶಕ್ತಿಯ ಸಲಕರಣೆಗಳು, ಪಂಚಭೂತ ಇಂದ್ರಿಯಗಳು ಎಲ್ಲರೂ ಕೂಡ ಭಗವಂತನು ಒದಗಿಸಿಕೊಟ್ಟಿದ್ದು. ಸೊ ಇದು ಹೇಗೆ ಹೇಳ್ತಾರೆ, ಹೇಗೆ ಉದಾಹರಣೆ ಅಂದ್ರೆ ನಾವು ಏನೋ ಒಂದು ಕನ್ಸ್ಟ್ರಕ್ಷನ್, ಏನೋ ಮನೆ ಏನೋ ಬಿಲ್ಡಿಂಗ್ ನಾವು ಮಾಡುವಾಗ ನಾವು ನೇರವಾಗಿ ಮಾಡೋದಿಲ್ಲ, ಮಾಡಬಹುದು, ಆದ್ರೆ ಸಾಮಾನ್ಯವಾಗಿ ಮಾಡೋದಿಲ್ಲ. ನಾವು ಯಾರಾದ್ರೂ ಒಬ್ಬರು ಕಾಂಟ್ರಾಕ್ಟರ್, ಒಬ್ರು ಮೇಸ್ತ್ರಿಯನ್ನು ನಾವು ತಗೊಳ್ತೇವೆ. ಸೊ ಹಾಗೆಯೇ ಬ್ರಹ್ಮದೇವರು ಹೌದು ಈ ಜೀವಿಗಳ ಎಲ್ಲ ನಮಗೆ ಏನ್ ಯಂತ್ರ ನಮಗೆ ಸಿಕ್ಕಿದೆ, ಮಾನವ ಯಂತ್ರ ನಮಗೆ ಏನಂದ್ರೆ ಹಂದಿ, ನರಿ, ಕ್ರಿಮಿ, ಕೀಟ, ಬೇರೆ ಬೇರೆ ಯಂತ್ರಗಳು. ಇದು ಈಶ್ವರ ಸರ್ವಭೂತಾನ ಹೃದ್ದೇಶ ಅರ್ಜುನ ತಿಷ್ಠತಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆ. ಸೊ ಇದು ಯಂತ್ರ, ದೇಹ ಒಂದು ಯಂತ್ರ ಇದು. ಸೊ ಯಂತ್ರದಲ್ಲಿ ನಾವು ಯಂತ್ರದ ಮೇಲೆ ಕುಳಿತಿರುವ ಚಾಲಕ ಜೀವಿ. ಸೊ ನಮ್ಮೊಟ್ಟಿಗೆ ಪರಮಾತ್ಮನ ಕೃಷ್ಣನು ಇದ್ದಾನೆ. ಆಮೇಲೆ ಯಂತ್ರಗಳನ್ನು ತಯಾರಿಸಿದ್ದು ಈ ಜಗತ್ತಿನಲ್ಲಿ ಸೃಷ್ಟಿಕರ್ತರು ಅಂದ್ರೆ ಬ್ರಹ್ಮ. ಸೊ ಅವರು ಸೃಷ್ಟಿ ಮಾಡ್ತಾರೆ ಅನ್ನೋದಕ್ಕೆ ಅವರೇ ಕಾರಣಕರ್ತರ, ಅವರನ್ನು ಸೃಷ್ಟಿ ಮಾಡಿದ ಭಗವಂತ. ಸೊ ಅದೇ ಉದಾಹರಣೆಯಲ್ಲಿ ಹೇಗೆ ಒಬ್ಬ ಕನ್ಸ್ಟ್ರಕ್ಷನ್ ಮಾಡಿದ ಒಬ್ಬ ಮೇಸ್ತ್ರಿ, ಕಾಂಟ್ರಾಕ್ಟರ್, ಅದಾದ್ಮೇಲೆ ಬಿಲ್ಡಿಂಗ್ ಆದ್ಮೇಲೆ ಅದು ನಂದೇ ಬಿಲ್ಡಿಂಗ್ ಅಂದ್ರೆ ಇಲ್ಲ, ಆಗೋದಿಲ್ಲ. ಅದು ಯಾರು ಹೇಳೋದಿಲ್ಲ ಆ ತರ ಕಾಂಟ್ರಾಕ್ಟರ್ ಕೂಡ. ಸೊ ಆಗಿರುವಾಗ ಬ್ರಹ್ಮನ ವಿಷಯದಲ್ಲಿ ಏನ್ ಹೇಳ್ಬೇಕು, ಬ್ರಹ್ಮನಿಗೆ ಗೊತ್ತು
ಮೂಲಕ ಕಾರಣಕರ್ತ ಕೃಷ್ಣ. ಆಮೇಲೆ ಯಾವಾಗಲೂ ಅವ್ರ ಮೇಸ್ತ್ರಿ ಅವರು ಕಟ್ತಾರೆ, ಮತ್ತೆ ಅವ್ರ ಆಮೇಲೆ ಅವರು ಬೇರೆ ಬೇರೆ ಇದ್ರಲ್ಲಿ ಅವರು ಇದ್ರಲ್ಲಿ ಕಾರ್ಯದಲ್ಲಿ ಆದ್ರೆ ವೈಯಕ್ತಿಕವಾಗಿ ಅದರ ಯಾರು ಓನರ್ ಇರ್ತಾರೆ ಅವರೇ ಅದನ್ನ ಹೊಣೆಗಾರಿಕೆ ತಗೊಳ್ತಾರೆ. ಏನೋ ಚಿಕ್ಕ ಇದಾದ್ರೂ ಕೂಡ ಇಲ್ಲೇನೋ ಇಲ್ಲಿ ಲೀಕೇಜ್ ಆಗ್ತಾ ಇದೆ, ಇಲ್ಲಿ ಮುಂದೆ ಇನ್ನೇನೋ ದೊಡ್ಡ ಪ್ರಾಬ್ಲಮ್ ಆಗ್ಬೋದು, ಇಲ್ಲಾಂದ್ರೆ ಇಲ್ಲೆಲ್ಲೇನಾದ್ರೂ ಇಲ್ಲಿ ಇನ್ನೊಂದು ರೀತಿಯ ಏನೋ ಸೇಫ್ಟಿ ಆಗ್ಬೇಕು, ಸೆಕ್ಯೂರಿಟಿ ಆಗ್ಬೇಕು. ಈ ರೀತಿ ಅದು ಮೇಂಟೆನೆನ್ಸ್ ಅದು ಹೆಚ್ಚಾಗಿ ನೇರವಾಗಿ ಅದು ಓನರ್ ಯಾರು ಅದರ ಮಾಲೀಕನಿರ್ತಾನೆ ಅವರೇ ನೆರವೇರಿಸ್ತಾರೆ. ಸೊ ಅದೇ ರೀತಿಯಲ್ಲಿ ಈ ಜಗತ್ತಿನ ನೇರ ಸೃಷ್ಟಿ ಸ್ಥಿತಿ ಪ್ರಳಯ ಮೇಂಟೆನೆನ್ಸ್ ಇದನ್ನ ಪಾಲನೆ ಮಾಡೋದು ನೇರವಾಗಿ ಭಗವಂತನು ಅವನ ತನ್ನ ವಿಸ್ತರಣೆಯಾದ ಗರ್ಭೋದಕಶಾಹಿ ವಿಷ್ಣು ಮತ್ತೆ ಕ್ಷೀರೋದಕಶಾಹಿ ವಿಷ್ಣು ಪರ್ಟಿಕ್ಯುಲರ್. ಸೊ ಶ್ವೇತ ದ್ವೀಪದಲ್ಲಿ ಇರುವ ಹರಿದ ಸಮುದ್ರದ ಮೇಲೆ ಭಗವಂತ ನೆಲೆಸಿರುವ ವಿಷ್ಣುವಿನ ರೂಪ. ವಿಷ್ಣುವಿನಿ ತ್ರೀಣಿ ರೂಪಾಣಿ ಹೇಳ್ತಾರೆ. ವಿಷ್ಣುದು 3 ರೂಪಗಳಿದೆ ಈ ಭೌತಿಕ ಜಗತ್ತಿಗೆ. ಒಂದು ಮಹಾವಿಷ್ಣು, ಇನ್ನೊಂದು ಗರ್ಭೋದಕಶಾಹಿ ವಿಷ್ಣು, ಇನ್ನೊಂದು ಕ್ಷೀರೋದಕಶಾಹಿ ವಿಷ್ಣು. ಸೊ ಎಲ್ಲರೂ ಕೂಡ ಭಗವಂತನ ವಿಸ್ತರಣೆಗಳೇ, ಭಗವಂತನೇ. ಆದ್ರೆ ಭಗವಂತನು ಬೇರೆ ಬೇರೆ ಕಾರ್ಯಗಳಿಗೆ ತನ್ನ ಈ ವಿಸ್ತರಣೆಗಳನ್ನು ಸ್ವೀಕರಿಸ್ತಾನೆ. ಸೊ ಭಗವಂತ ಪರಮಾತ್ಮ ಅವನು ಪ್ರತಿ ಅಣುವಲ್ಲೂ ಇದ್ದು ಅವನೇ ಮೇಲ್ವಿಚಾರಕ. ನಂತರ ಇಲ್ಲಿ ಹೇಳ್ತಾರೆ ಶಿವ ಇದ್ದಾರೆ. ಶಿವ ಭಗವಂತನ ಇನ್ನೊಂದು ವಿಸ್ತರಣೆ ಶಿವತತ್ವ. ಸೊ ಹಾಲು ಹೇಗೆ ಮೊಸರಾಗುತ್ತೆ, ಮತ್ತೆ ಮೊಸರು ಹಾಲು ಆಗೋದಿಲ್ಲ, ಮೊಸರಾಗೆ ಉಳಿಯುತ್ತೆ, ಹಾಗೆ ಶಿವತತ್ವ ವಿಷ್ಣು ತತ್ವ ವಿಷ್ಣುವಿಂದನೇ ಬರೋದು, ಆದ್ರೆ ಶಿವನಾಗಿ ಉಳಿದು ಅವರು ಈ ಲಯ ಕಾರ್ಯದಲ್ಲಿ. ಸೊ ಅದು ಕೂಡ ಲಯ ಸಮಯದ ಪ್ರಳಯ ಸಮಯದಲ್ಲೂ ಹೇಳ್ತಾರೆ ಭಗವಾನ್ ವಿಷ್ಣುವಿನ ವಿಷ್ಣು ಮಲಗಿರುವ ಆದಿಶೇಷ. ಸೊ ಅವರು ಕೊನೆಗೆ ಇಷ್ಟು ಅವಕಾಶ ಕೊಟ್ಟದ್ದು ಈ ಜೀವಿಗಳಿಗೆ, ಆದರೆ ಅವರು ಅವ್ರ ಜೀವನಗಳನ್ನು ಪಾವನ ಮಾಡ್ಕೊಳ್ಳಿಲ್ಲ. ಮತ್ತೆ ಅವರು ಇಂದ್ರಿಯ ಸುಖದಲ್ಲೇ ತೊಡಗ್ತಾ ಇದ್ದಾರೆ. ಸೊ ವ್ಯರ್ಥ ಎಷ್ಟು ಸಮಯ, ಎಷ್ಟು ಇವರಿಗೆ ಚಾನ್ಸ್ ಕೊಟ್ಟದ್ದು, ಎಷ್ಟು ಅವಕಾಶ ಕೊಟ್ಟದ್ದು. ಆಗ ಆ ರೀತಿಯಲ್ಲಿ ಅವರೊಂದು ಫ್ರಸ್ಟ್ರೇಷನ್ ಇಂದ ಅವರು ಈ ಪ್ರಳಯವನ್ನು ಕಾರ್ಯವನ್ನು ಆರಂಭಿಸ್ತಾರೆ. ಸೊ ಅವರು ಆರಂಭಿಸ್ತಾರಷ್ಟೇ. ಹೇಗೆ ಬ್ರಹ್ಮನ ಸೃಷ್ಟಿಯಲ್ಲಿ ಕೂಡ ಮಹಾವಿಷ್ಣು ಆರಂಭಿಸೋದು ಮತ್ತೆ ಬ್ರಹ್ಮ ಮುಂದುವರಿಸೋದು, ಅದೇ ರೀತಿಯಲ್ಲಿ ಪ್ರಳಯ ಕಾಲದಲ್ಲೂ ಕೂಡ ಆರಂಭ ಆಗೋದು ಅನಂತಶೇಷ ಅವರಿಂದ, ಆದ್ರೆ ಅದನ್ನ ಮುಂದುವರಿಸ್ಕೊಂಡು ಹೋಗೋದು ಶಿವ ರುದ್ರ. ಸೊ ಇಲ್ಲಿ ಇವಾಗ ಹೇಳ್ತಾ ಇರೋದು ಎಲ್ಲ ಈ ರೂಪಗಳಿದೆ. ಇದು ಭಗವಂತನ ಹೇಳ್ತಾನೆ ನನ್ನ ಪ್ರತಿನಿಧಿ ಅಂಶಗಳು ಇವೆಲ್ಲ. ಮುಂದೆ ಶ್ಲೋಕಗಳು ಭಗವಂತನ ಹೇಳ್ತಾರೆ ಇದೆಲ್ಲವೂ ನಾನೇ. ಸೊ ಒಂದು ರೀತಿ ಭಗವಂತನು ಎಲ್ಲವನ್ನು ನಾನೇ ಅಂತ ಭಗವಂತನ ಹೇಳ್ಬೋದು, ಯಾಕಂದ್ರೆ ಎಲ್ಲವೂ ಕೂಡ ಭಗವಂತನ ಭಾಗಗಳೇ. ಆದ್ರೆ ಭಾಗಗಳಾಗಿ ನಾನು ಭಗವಂತ ಅಂತ ಹೇಳ್ತಾರೆ. ಹೇಗೆ ಒಂದು ದೇಹದಲ್ಲಿ ಒಂದು ಈ ಬೆರಳಿದೆ, ಈ ಬೆರಳನ್ನು ನಾನು ಅಂತ ಹೇಳ್ಬೋದು. ಇಲ್ಲ ನಾನು ಇನ್ನೇನೋ ಒಂದು ಕೂದಲು, ಅದು ಕೂಡ ನಾನು ಅಂತ ಹೇಳ್ಬೋದು. ಆದ್ರೆ ಕೂದಲು ದೇಹದ ಎಷ್ಟು ಭಾಗ, ಇಲ್ಲ ಬೆರಳು ದೇಹದ ಎಷ್ಟು ಭಾಗ, ಆ ಬೆರಳು ಇದು ನಾನು ಅಂತ ಹೇಳಲಿಕ್ಕೆ ಆಗ್ತದೆ. ಆ ರೀತಿ ನಾವು ಒಂದೇ ಸಮನೆ ಭಗವಂತನ ಅಂಶ ಒಂದೇ ಗುಣಾತ್ಮಕವಾಗಿ, ಆದ್ರೆ ಪ್ರಮಾಣವಾಗಿ ನಾವು ಬೇರೆ. ಹಾಗೆ ನಾವು ಭಗವಂತನಿಗೆ ಅಧೀನ. ಯಾವಾಗಲೂ ಒಂದು ಬೆರಳು ಆಗಿರ್ಬೋದು, ಒಂದು ಕೂದಲು ಆಗಿರ್ಬೋದು, ಅದು ದೇಹಕ್ಕೆ ಅದು ಸೇವೆ ಮಾಡುತ್ತೆ. ಯಥಾ ತರೋ ಮೂಲ ನಿಶೇಷಣೇನ ತೃಪ್ತಿಂತಿ ತತ್ಸ್ಕಂದ ಭುಜೋಪಶಾಖ. ಸೊ ಒಂದು ದೇಹದ ಇದರಲ್ಲಿ ಒಂದು ಗಿಡ ಮರದಲ್ಲಿ ಬುಡ ಅನ್ನೋದು ಮೂಲ. ಸೊ ಅದರಿಂದ ಎಲ್ಲದರ ಪೋಷಣೆ ಆಗುತ್ತೆ. ಎಲ್ಲ ರೆಂಬೆಗಳು, ಶಾಖಗಳು, ಕೊಂಬೆಗಳು, ಎಲ್ಲದಕ್ಕೂ ಹೂವು, ಹಣ್ಣು, ಎಲ್ಲವೂ, ತರಕಾರಿ ಎಲ್ಲವೂ ಕೂಡ. ಇಲ್ಲ ಒಂದು ದೇಹದಲ್ಲಿ ಒಂದು ಹೊಟ್ಟೆ ಮೂಲ, ಎಲ್ಲವೂ ಬೇರೆದೆಲ್ಲ ಕೂಡ ಅದರ ಭಾಗ ಮತ್ತೆ ಅದರ ಸೇವೆ ಮಾಡಬೇಕು. ಸೊ ಅದೇ ರೀತಿ ನಮ್ಮ ಭಗವಂತನ ಸಂಬಂಧ. ಆಮೇಲೆ ಭಗವಂತನ ಹಿಂದೆ ಮುಂದುವರಿಸಿ ಹೇಳ್ತಾರೆ, ಹೀಗೆ ನನ್ನನ್ನು ಎಲ್ಲ ಕಡೆ ನೋಡಿ, ಎಲ್ಲದೂ ನನ್ನದರಲ್ಲಿದೆ ಅಂತ ನೋಡಿ. ಸೊ ಇದು ನಿಜವಾದ ದೃಷ್ಟಿ. ಸೊ ಇದು ಭಿನ್ನ ದೃಷ್ಟಿ. ನಮಗೆ ಇವಾಗ ಭಿನ್ನ ದೃಷ್ಟಿ ಎಲ್ಲ ಬೇರೆ ಬೇರೆ ಕಾಣುತ್ತೆ. ಭೋಗ ದೃಷ್ಟಿ ಅಂದ್ರೆ ನನಗೆ ಪ್ರಭುತ್ವ ಸಾಧಿಸೋದು, ಇಲ್ಲಾಂದ್ರೆ ಈ ಭೋಗ ಆನಂದವನ್ನು ಪಡೆಯೋದು, ಆ ರೀತಿಯ ದೃಷ್ಟಿ ಇದೆ. ಆದ್ರೆ ಇಲ್ಲ, ಆಕ್ಚುಲಿ ನಿಜವಾದ ದೃಷ್ಟಿ ಅಂದ್ರೆ ಇದು ಇಲ್ಲಿ ಹೇಳ್ತಾ ಇರೋದ್ರಲ್ಲಿ
ಸರ್ವ ಕಲ್ಲಿದಂ ಬ್ರಹ್ಮ, ಎಲ್ಲವೂ ಭಗವಂತನು, ಭಗವಂತನ ಶಕ್ತಿಯೇ. ಇದು ನಿಜವಾದ ದೃಷ್ಟಿ. ಸೊ ಎಲ್ಲವೂ ಇರೋದು ಭಗವಂತನ ಆನಂದಕ್ಕೋಸ್ಕರವೇ ಇರೋದು. ಪ್ರತಿಯೊಂದು ಅವನ ಸಂಬಂಧದಲ್ಲಿದೆ, ಮತ್ತೆ ಅವನ ಸೃಷ್ಟಿ ಅವನ ಆನಂದಕ್ಕೋಸ್ಕರ. ನಾವು ಅವನ ಆನಂದದಲ್ಲಿ ಭಾಗಿಗಳಾದಾಗ ನಾವು ನಿಜವಾದ ಆನಂದವನ್ನು ಪಡಿತೇವೆ. ಸೊ ಪುರುಷ ಪ್ರಕೃತಿ, ಭಗವಂತನನ್ನು ಯಾವಾಗಲೂ ಸಂಬೋಧಿಸಿರೋದು ಪುರುಷ. ಪುರುಷ ಅಂದ್ರೆ ಎಂಜಾಯರ್, ಭೋಕ್ತ. ಪ್ರಕೃತಿ ಅಂದ್ರೆ ಅಧೀನವಾಗಿ ಆ ಪುರುಷನ ಆನಂದದಲ್ಲಿ ಭಾಗವಹಿಸುವ. ಓಕೆ, ಹರೇ ಕೃಷ್ಣ. ಸೊ ಇವತ್ತು ನಾನು ಇಷ್ಟೇ ಅನಿಸ್ತೀನಿ. ನಾನು ಯಾರೇನಾದ್ರೂ ಇನ್ನ ಹೇಳ್ಬೇಕು ಅಂದ್ರೆ ಹೇಳ್ಬೋದು. ಧನ್ಯವಾದಗಳು ಪ್ರಭುಜಿ, ಹರೇ ಧನ್ಯವಾದಗಳು. ಕೃಷ್ಣ. ಹರೇ ಕೃಷ್ಣ. ಮಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಧನ್ಯವಾದಗಳು ಪ್ರಭುಜಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ನಿಮ್ಮ ಕಂಪ್ಯೂಟರ್ ಸರಿ ಮಾಡಿಸ್ತೀರಾ? ಇಲ್ಲ, ಅದು ಸರಿಗಿದೆ ಕಂಪ್ಯೂಟರ್. ಇಲ್ಲಿ ಇದೇನೋ ಅಲ್ಲ ಏನೋ ಹಾಳಾಗಿದೆ ಅಲ್ವಾ, ಇಂಟರ್ನೆಟ್ ನಮ್ಗೆ ಕನೆಕ್ಷನ್ ಸ್ಕ್ರೀನ್ ಕಾಣೋದಿಲ್ಲಲ್ಲ. ವೈಫೈ ಇದು, ಅದಕ್ಕಷ್ಟೇ. ಅದಾಗುತ್ತೆ, ನಾಳೆ ಸರಿ ಹೋಗುತ್ತೆ. ಸ್ಕ್ರೀನ್ ಕಾಣೋದಿಲ್ಲ, ಯಾಕಂದ್ರೆ ನನ್ನ ಹತ್ರ ಪುಸ್ತಕ ಇಲ್ಲ. ನನ್ನ ಹತ್ರ ಪುಸ್ತಕ ಇಲ್ಲ. ಆಯ್ತು, ಓಕೆ.